ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಶಾಖೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಶಾಖಾ ಮುಖ್ಯಸ್ಥ ಹಫೀಜ್ ರೆಹಮಾನ್, ರಾಘವೇಂದ್ರ ನಾಯಕ್, ತನ್ಜೀಮ್ ಶಿರ್ವಾ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕದ ನಾಮಕರಣಗೊಂಡ ಪ್ರತ್ಯೇಕ ರಾಜ್ಯವಾಗಿ 68 ವರ್ಷ ಆಗಿ 69ನೇ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಮಲಬಾರ್ ಡೇ ಅಂತೇಳಿ ಆಚರಿಸ್ತಾ ಇದ್ದೀವಿ. ನಮ್ಮ ಎಲ್ರಿಗೂ ಒಂದು ಈ ಕೆಲಸ ಕೊಟ್ಟು ನಾವಿಂದ ಎಲ್ಲರೂ ಒಟ್ಟಾಗಿ ನಿಲ್ಲಲಿಕ್ಕೆ ಕಾರಣಕರ್ತರಾದ ನಮ್ಮ ಚೇರ್ಮನ್ ಅವರ ಹುಟ್ಟುಹಬ್ಬವು ಇವತ್ತಾಗಿರೋದ್ರಿಂದ ಆ ದಿನವನ್ನು ನಾವು ಮಲಬಾರ್ ಡೇ ಆಗಿ ಆಚರಿಸ್ತಾ ಇದ್ದೀವಿ. ನಮಗೆಲ್ಲರಿಗೂ ಒಂದು ಅನ್ನದಾತರಾಗಿರುವಂಥ ನಮ್ಮ ಚೇರ್ಮನ್ ಅವರಿಗೆ ದೀರ್ಘ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹಾರೈಸ್ತಾ ಈ ಒಂದು ಹಬ್ಬವನ್ನು